ಮ್ಯಾಚ್ ತೀರ್ಥೇಶ್. ಆಹಾ ಶೈನಿಂಗ್ ಅಟ್ಯಾಕರ್ಸ್ ಕಡಮ, ಶೈನಿಂಗ್ ಅಟ್ಯಾಕರ್ಸ್ ಕಡಮ. ಆಹಾ ಮಿಂಚಿಂಗ ಶೈನಿಂಗ್ ಐ ಸಿ ಪತಿ ಮುಖೇನವಾಗಿ ಸಾಗಿ ಬರ್ತಾ ಇದೆ. ಒಂದು ಭಾಗದಲ್ಲಿ ಇರೋದು ಶೈನಿಂಗ್ ಅಟ್ಯಾಕರ್ಸ್ ಕಡಮ ಹಾಗೂ ಲಕ್ಷ್ಮೀ ಜನಾರ್ದನ ಯುವಕ ಮಂಡಳ ಎ. ಈಗ ಯಾರು ಕ್ಯಾಮರಾಮ್ಯಾನ್ ಅಂತ ದಯವಿಟ್ಟು ಕೈ ಎತ್ತಿ. ಇವರು ಮೊಬೈಲ್ ಫೋಟೋ ಎತ್ತಲಾಗಲಿಲ್ಲ ಸಂಘಟನೆ. ಯಾರಣ್ಣ ನೀವು ಅಲ್ಲಿದ್ದೀರಿ, ಈಗ ಕ್ಯಾಮರಾ ಹತ್ರ ಇದೆ. ಅಣ್ಣ ನಿಮ್ಮ ಕೆಲಸ ಏನು ಗೊತ್ತಾ? ನಿಮಗೆ ಅದೇ ಕೆಲಸ, ಅವ್ರು ಚೆಕ್ ಮಾಡೋದಿಲ್ಲ, ಅವರು ಹೇಳಿವಾಗ್ಲೂ ಚೆಕ್ ಮಾಡ್ಬೇಕಾಗತ್ತೆ. ನೀವು ಯಾವ ಸಮಯದಲ್ಲಿ ಡೌಟ್ ಬಂದಾಗ ನೇರವಾಗಿ ನನ್ನ ಪ್ರಶ್ನೆ ಮಾಡಬಹುದು. ಕಡೆ ಫೋಟೋ ದಿತ್ತಬಹುದು ಚೆಕ್ ಮಾಡ್ಬೇಕು. ಸರಿ ಮುಂದುವರಿಸ್ತಾ ಇದ್ದಾವೆ. ಆರಂಭದ ಭಾಗದಲ್ಲಿ ಯಥಾಸ್ಥಿತಿಯಲ್ಲಿ ಸಿಂಹಗಳ ಮರಿಯಂತೆ ಕಾದಾಡುತ್ತಿದೆ. ಈ ಬಾರಿ ಲಕ್ಷ್ಮೀ ಜನಾರ್ದನ ಪರವಾಗಿದೆ. ಸಮಯ ಓಡ್ತಾ ಇದೆ, ಅವಕಾಶಗಳ ಮಿತಿ ಕಡಿಮೆಯಾಗಿದೆ. ಅರ್ಧ ಫೀಟ್ ಹಗ್ಗವನ್ನು ಎಳೆಯುವಲ್ಲಿ ಖಂಡಿತವಾಗಿಯೂ ಲಕ್ಷ್ಮೀ ಜನಾರ್ದನ ಯುವಕ ಮಂಡಳ ಗೆದ್ದು ಸಾಧ್ಯ ಇದೆ. ಖಂಡಿತವಾಗಿಯೂ ಗೆಲುವಿನ ಅಂಚಿನಿಂದ ಬರ್ಬೇಕಲ್ವಾ, ಇದರ ಮೂಲವೇ ಅಲ್ವಾ ಶ್ರೀರಾಮ ಯುವಕ ಮಂಡಲ ಕಡಮ. ಒಂದು ಸುತ್ತಿನ ಮುನ್ನಡೆಯಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ಯುವಕ ಮಂಡಲ ಕೆಪು 4 ಆಟಗಾರರು ಹೋರಾಟ ತಂಡವನ್ನು ಪ್ರತಿನಿಧಿಸಿದ ಆಟಗಾರರು ಈ ತಂಡದಲ್ಲಿ ಇವತ್ತು ಆಟವನ್ನು ಆಡ್ತಾ ಇದ್ದಾರೆ. ಒಂದು ಸುತ್ತಿನ ಮುನ್ನಡೆಯಲ್ಲಿ ಲಕ್ಷ್ಮೀ ಜನಾರ್ದನ ಯುವಕ ಮಂಡಳ ಕೆಪು ಎ ಇದೆ. ಈ ಮುಖೇನವಾಗಿ ಮುಂದಿನ ಪಂದ್ಯಾಕೂಟಕ್ಕೆ ಲಕ್ಷ್ಮೀ ಜನಾರ್ದನ ಯುವಕ ಮಂಡಲ ಬಿ ಹಾಗೂ ಬಂಟ್ವಾಳದ ಫ್ರೆಂಡ್ಸ್ ಕಾರಿಂಜ ಬಿ ಹಾಗೂ ಲಕ್ಷ್ಮೀ ಜನಾರ್ದನ ಯುವಕ ಮಂಡಳ ಬಿ. ನೆಕ್ಸ್ಟ್ ಮ್ಯಾಚ್ ಫಸ್ಟ್ ಮ್ಯಾಚ್ ಫ್ರೀಡಮ್ ಸರಿ ಮೊಬೈಲ್ ಪಡ್ಕೊಂಡ್ರೆ ಎರಡನೇ ಪಂದ್ಯಾಟವಾಗಿ ಆರಂಭದ ಸುತ್ತಿನಲ್ಲಿ ಶೈನಿಂಗ್ ಕಡೆ ಇದೆ. ಶೈನಿಂಗ್ ಸಾಗಿ ಬರ್ತಾ ಇದೆ. ಈ ಮುಖೇನವಾಗಿ ಅಲ್ಪ ಇಂಚುಗಳಷ್ಟು ಮುನ್ನಡೆಯಲ್ಲಿ ಶೈನಿಂಗ್ ಅಟ್ಯಾಕರ್ಸ್ ಕಡಮ. ಈ ಮುಖೇನವಾಗಿ ಮಿಡಲ್ವೇನಲ್ಲಿದೆ ಅಂತ ಈ ಬಾರಿ ಕೆಪುವಿನ ಪರವಾಗಿದೆ. ಶೈನಿಂಗ್ ಅಟ್ಯಾಕರ್ಸ್ ಹೊರಗಡೆ ಪಡೆಯುತ್ತಿಲ್ಲ. ಶೈನಿಂಗ್ ಅಟ್ಯಾಕರ್ಸ್ ಒಂದು ನಿಮಿಷ